ಇದು ವಿವಿಧ ಭಾರತಿ ಬೆಂಗಳೂರು ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರ. ಜ್ಞಾನ ಜ್ಯೋತಿ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ. ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ. ಶ್ರೋತೃಗಳೇ, ಇಂದಿನ ಜ್ಞಾನ ಜ್ಯೋತಿ ಸರಣಿಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ಎಂ ಶಿವರಾಮ್. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಪದ್ಮಾಜಿಯವರಿದ್ದಾರೆ. ಜೊತೆಗೆ BK ರೂಪಾ ದೀದಿಯವರು ಕೂಡ ಇದ್ದಾರೆ. ಕಳೆದ ಕಾರ್ಯಕ್ರಮಗಳಲ್ಲಿ ನಾವು ದೀಪಾವಳಿಯ ಆಚರಣೆ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಂಡ್ವಿ. ದೀದಿಯವರೇ, ನಮ್ಮ ಶ್ರೋತೃಗಳ ಪರವಾಗಿ ನಮ್ಮ ಸ್ಟುಡಿಯೋಗೆ ನಿಮಗೆ ಹಾರ್ದಿಕ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ಆತ್ಮೀಯ ಸೋದರ ಸೋದರರಿಗೆ, ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ನಮಸ್ಕಾರ. ಈ ಒಂದು ಜ್ಞಾನಜ್ಯೋತಿ ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳ್ತಾ ತಾವೆಲ್ಲರೂ ಸಹ ಬಹಳಷ್ಟು ಲಾಭ ಪಡ್ಕೊಂಡಿರ್ತೀರ. ಅದಲ್ಲದೆ ನಿಮ್ಮ ಒಂದು ಅನಿಸಿಕೆಗಳು ಮತ್ತು ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ ಈ ಫೋನಿನ ಸಂಖ್ಯೆಯನ್ನು ಸಂಪರ್ಕಿಸಬಹುದು. 9342843514. ಮತ್ತೊಮ್ಮೆ ಹೇಳ್ತೀನಿ, 9342843514 ಹಾಗೂ ಇಮೇಲ್ ID gnanajyotibk1@gmail.com GYANAJYOTHIBK1@gmail.com. ಮತ್ತೊಮ್ಮೆ ಹೇಳ್ತೀನಿ, GYANAJYOTHIBK1@gmail.com. ಎಲ್ಲ ಕೇಳುಗರಲ್ಲಿ ನಮ್ರ ನಿವೇದನೆ, ನಿಮ್ಮ ಯಾವುದೇ ಪ್ರಶ್ನೆಗಳಿರ್ಬೋದು ಅಥವಾ ಅನಿಸಿಕೆಗಳಿರ್ಬೋದು ಈ ಫೋನಿನ ಸಂಖ್ಯೆ ಅಥವಾ ಇಮೇಲ್ IDಯ ಮುಖಾಂತರ ತಾವು ಸಂಪರ್ಕಿಸಬಹುದು. ಈ ದೀಪಾವಳಿ ಹಬ್ಬದ ಆಧ್ಯಾತ್ಮಿಕ ಅರ್ಥ ಅಥವಾ ಇದರ ರಹಸ್ಯದ ಬಗ್ಗೆ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ? ಈ ಒಂದು ಆಧ್ಯಾತ್ಮಿಕ ರಹಸ್ಯ ಅಂದರೆ, ಭಾರತ ಎನ್ನುವುದು ಅನೇಕ ಹಬ್ಬಗಳ ನಾಡು ನಿಜನೇ. ಆದರೆ ಯಾವ ಒಂದು ಹಬ್ಬಗಳನ್ನು ನಾವು ಸಾಂಕೇತಿಕವಾಗಿ ಸ್ಥೂಲದಲ್ಲಿ ಆಚರಣೆ ಮಾಡ್ತೀವಿ, ಅದರ ಒಂದು ವಾಸ್ತವಿಕ ಹಿನ್ನೆಲೆ ಅಂದರೆ ಅದರಲ್ಲಿ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಪರಿವರ್ತನೆಯ ಒಂದು ಪ್ರಸಂಗ ಇರುತ್ತೆ. ಅದನ್ನು ಆಧ್ಯಾತ್ಮಿಕ ರಹಸ್ಯ ಅಂತ ಇಲ್ಲಿ ಹೇಳ್ತಿದ್ದೀವಿ. ಈ ಆಧ್ಯಾತ್ಮಿಕ ರಹಸ್ಯದ ಆಧಾರದ ಮೇಲೆ ಇವತ್ತು ವರ್ಷ ದೀಪಾವಳಿ ಆಚರಣೆ ಮಾಡ್ತೀವಿ. ಸೊ ಇವತ್ತು ನಮ್ಮ ಜೊತೆ ಇರುವಂಥ ಹಿರಿಯ ಸಹೋದರಿ ಪದ್ಮಾಜಿಯವರು ಈ ಆಧ್ಯಾತ್ಮಿಕ ರಹಸ್ಯ, ದೀಪಾವಳಿಯ ವಿಧಿವಿಧಾನವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದೀಪಾವಳಿಯಂದು ಬಹಳ ಸಂತೋಷದಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಹಬ್ಬದಂದು ಹೊಸ ವಸ್ತ್ರವನ್ನು ಧರಿಸುವುದು ರೂಢಿಯಲ್ಲಿ ಇದೆ. ಹೊಸ ವಸ್ತ್ರ ಅಂದರೆ ಇದರ ಆಧ್ಯಾತ್ಮಿಕ ರಹಸ್ಯ, ಈ ಶರೀರವೂ ಸಹ ಒಂದು ವಸ್ತ್ರವಾಗಿದೆ. ಈ ವಸ್ತ್ರದ ಒಳಗಡೆ ಇರುವಂತಹ ಚೈತನ್ಯ ಆತ್ಮ ಈ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡ್ತಿದೆ. ಈ ವಸ್ತ್ರವನ್ನು ತೆಗೆದು ನಾವು ಹೊಸ ವಸ್ತ್ರವನ್ನು, ಸರ್ವಗುಣ ಸಂಪನ್ನವಾಗಿರುವಂಥ ವಸ್ತ್ರವನ್ನು ಧರಿಸುವುದೇ ಇದರ ಒಂದು ರಹಸ್ಯವಾಗಿದೆ. ಹಾಗೆ ಎರಡನೇದಾಗಿ ಲೆಕ್ಕಾಚಾರವನ್ನು ಸಹ ಹೊಸದಾಗಿ ಪ್ರಾರಂಭ ಮಾಡುತ್ತಾರೆ. ಹಾಗೆ ನಮ್ಮ ಅನೇಕ ಜನ್ಮಗಳ ಪಾಪಕರ್ಮಗಳ ಲೆಕ್ಕಾಚಾರವನ್ನು ಮುಕ್ತಾಯ ಮಾಡಿಕೊಂಡು ಪರಮಾತ್ಮನ ಜೊತೆಯಲ್ಲಿ ಸರ್ವ ಸಂಬಂಧವನ್ನು ಬೆಳೆಸಿ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನ ಶ್ರೇಷ್ಠ ಮಾಡಿಕೊಳ್ಳುವಂತಹ ಲೆಕ್ಕಾಚಾರವನ್ನು ಶುಭ ಆರಂಭ ಮಾಡತಕ್ಕಂಥದ್ದೇ ಈ ದೀಪಾವಳಿಯ ಸತ್ಯ ರಹಸ್ಯ. ಹಾಗೆ ಹಬ್ಬದ ಸಂತೋಷಕ್ಕಾಗಿ ಪಟಾಕಿಗಳನ್ನು ಸಹ ಹಚ್ಚುತ್ತಾರೆ. ಇದು ಸಹ ಒಂದು ಶುಭ ಸೂಚಕವಾದಂಥ ರಹಸ್ಯ ಆಗಿದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.
ದ್ವೇಷವೆಂದು ಹೊರೆ ಎಂದರು, ಹಬ್ಬವದಕ್ಕೆ ಹೆಗಲು ಎಂದರು. ಎರಡು ಮುಖದ ನಮ್ಮ ಜನುಮದ ವೇಷಾವಳಿ, ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು. ಅರಳಿಯಿಂದ ಬತ್ತಿಯಾದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು. ನಂದಿಸುವುದು ತುಂಬ ಸುಲಭವೋ ಹೇ ಮಾನವ, ಆನಂದಿಸುವುದು ತುಂಬ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಎಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗ ತಾನೇ ನಮ್ಮ ಹಿರಿಯ ಸೋದರಿ ಪದ್ಮಾಜಿಯವರಿಂದ ಈ ದೀಪಾವಳಿಯ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯ ಕೇಳಿದ್ರಿ. ನಮ್ಮ ಆತ್ಮಜ್ಯೋತಿಯನ್ನು ಬೆಳಗಿಸ್ಕೊಂಡು ಈ ದೇಹೆಂಬ ವಸ್ತ್ರವನ್ನು ಪುನಃ ತ್ಯಜಿಸಿದಾಗ ನಾವು ಸುಂದರವಾದ ದೈವಿ ಸ್ವರೂಪವಾದ ದೈವಿ ಗುಣಗಳುಳ್ಳ ಶ್ರೇಷ್ಠವಾದಂತಹ ಒಂದು ದೇಹವನ್ನು ಧರಿಸುವುದು ಒಂದು ಪ್ರತೀಕ. ಅದಕ್ಕೆ ಇವಾಗ ನಮ್ಮಲ್ಲಿರುವಂತಹ ಒಂದು ಅಜ್ಞಾನ, ನಮ್ಮಲ್ಲಿರುವಂತಹ ದುಃಖ, ಅಶಾಂತಿಗೆ ಕಾರಣವಾದಂತಹ ಒಂದು ಅನೇಕ ಅಶಾಂತಿಯ, ದುಃಖದ, ಅಜ್ಞಾನದ ಮನೋವೃತ್ತಿಗಳನ್ನು ತ್ಯಜಿಸಿ ನಮ್ಮಲ್ಲಿ ಪುನಃ ಶಾಂತಿ, ಜ್ಞಾನ, ಸಂತೋಷ, ದಿವ್ಯತೆ, ದಿವ್ಯ ಗುಣಗಳ ಧಾರಣೆಯನ್ನು ನಾವು ಧಾರಣೆ ಮಾಡಿದಾಗ ಮತ್ತೆ ನಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿಯನ್ನು, ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ. ಅದಕ್ಕಾಗಿಯೇ ಈ ಒಂದು ದೀಪಾವಳಿ ಹಬ್ಬದ ದಿವಸ ಬಹಳ ಸಂಭ್ರಮದಿಂದ ಭಾರತೀಯರು ಅನೇಕ ದೇವಾದಿ ದೇವತೆಗಳನ್ನು ಆವಾಹನೆ ಮಾಡಿ ಅಂದು ಮನೆಗಳನ್ನು ಸ್ವಚ್ಛ ಮಾಡಿ, ಮನಗಳನ್ನು ಸ್ವಚ್ಛ ಮಾಡಿಕೊಳ್ತಾ ಪುನಃ ಆ ಒಂದು ಜ್ಯೋತಿಗಳನ್ನು ಬೆಳಗಿಸಿ ಆ ಎಲ್ಲ ದೇವತೆಗಳಿಗೆ ವಂದನೆಯನ್ನು, ಕೃತಜ್ಞತೆಗಳನ್ನ ಅರ್ಪಿಸ್ತೇವೆ. ಅಷ್ಟೇ ಅಲ್ಲದೆ ಈ ಪಟಾಕಿಗಳನ್ನು ನಾವು ಸಿಡಿಸೋದ್ರಿಂದ ಒಂದು ಸಂತಸವನ್ನು ವ್ಯಕ್ತ ಮಾಡ್ತೇವೆ. ಅದು ಒಂದು ಸಂತಸದ ಒಂದು ಸೂಚಕ ಅಂತ ಈಗ ತಾನೇ ಕೇಳಿದ್ರಿ. ಆದರೆ ಆತ್ಮೀಯ ಸೋದರ ಸೋದರಿಯರೇ, ಇದು ಸಂತಸ ನಿಜನೇ, ಆದರೆ ಅದನ್ನು ನಾವು ಜಾಗೃತೆಯಿಂದ ಆಚರಣೆ ಮಾಡಿದಾಗ ಅದು ಎಲ್ಲರಿಗೂ ಸಹ ಖುಷಿಯನ್ನು ಕೊಡುತ್ತೆ. ಇಲ್ಲವಾದಲ್ಲಿ ಆ ಸಂತಸ ದಿನ ಯಾವುದಾದರೂ ಅಪಘಾತವಾದಾಗ ಅದರಿಂದ ನಮಗೆ ತೊಂದರೆ ಆಗಿಬಿಟ್ಟಾಗ ಅಷ್ಟೇ ನೋವನ್ನು ಅನುಭವಿಸಬೇಕಾಗತ್ತೆ. ಆ ಕಾರಣ ಇವತ್ತು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಪದ್ಮಾಜಿಯವರ ವತಿಯಿಂದ ನಾವೆಲ್ಲರೂ ಸಹ ನಿಮಗೆ ಪುನಃ ಶುಭಾಶಯಗಳನ್ನು ಕೋರುವುದರ ಜೊತೆಯಲ್ಲಿ ಈ ಒಂದು ಹಬ್ಬವನ್ನು ಒಂದು ಆಧ್ಯಾತ್ಮಿಕ ಸಾಂಕೇತಿಕವಾಗಿ ಆಚರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ನಮ್ಮಲ್ಲಿರುವಂಥ ಆಸುರಿ ಪ್ರವೃತ್ತಿಗಳನ್ನು, ಅಂದರೆ ಒಬ್ಬರಿಗೆ ಮನಸ್ಸಿಂದನೂ ನೋವು ಕೊಡಬಾರ್ದು, ಶಾರೀರಿಕವಾಗಂತೂ ಇಲ್ಲ, ಆದರೆ ಮನಸ ವಾಚ ಕರ್ಮಣ ಅಂತ ನಾವೇನು ಹೇಳ್ತೀವಿ, ಈ ಮೂರೂ ರೂಪದಲ್ಲೂ ಸಹ ನಾವು ಯಾವುದೇ ಕಾರಣ ಬೇರೆಯವ್ರಿಗೆ ದುಃಖ ಕೊಡುವುದಾಗಲಿ, ಹಿಂಸೆ ಮಾಡುವುದಾಗಲಿ ಇದನ್ನು ನಾವು ತ್ಯಾಗ ಮಾಡ್ತೇವೆ ಎನ್ನುವಂಥ ಒಂದು ಶುಭ ಸಂಕಲ್ಪವನ್ನು ಇವತ್ತು ದೃಢ ಸಂಕಲ್ಪದಿಂದ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೌದಲ್ಲ ಪದ್ಮಾಜಿಯವರೇ? ಹೌದೌದು. ಹೀಗೆ ವರ್ತಮಾನ ಸಮಯದಲ್ಲಿ ಮನುಷ್ಯನಲ್ಲಿ ರೋಗ ಭಯ, ಮೃತ್ಯುವಿನ ಭಯ ಹಾಗೂ ಮಾನವನಲ್ಲಿರುವಂತಹ ಭಯದ ಭೂತ ತುಂಬಿದೆ. ಈ ಒಂದು ಭಯದ ಭೂತವನ್ನು ಹೋಗಲಾಡಿಸಲು
ಪರಮಾತ್ಮನನ್ನು ನಾವು ಧ್ಯಾನಿಸಿ ಆತ್ಮಜ್ಯೋತಿಯನ್ನು ಬೆಳಗಿಸಿ ಪರಸ್ಪರರಲ್ಲಿ ಸಹೋದರತ್ವ ಭಾವವನ್ನು ಬೆಳೆಸಿ ನಾವೆಲ್ಲರೂ ಸಹ ಪರಮಾತ್ಮನು ಸ್ಥಾಪಿಸ್ತಾ ಇರುವಂತಹ ಸುಖಮಯ ಜಗತ್ತು. ಆ ಸುಖಮಯ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿಯಾಗಿರುತ್ತೆ. ಆ ರಾಜ್ಯದಲ್ಲಿ ಕಳ್ಳಕಾಕರ ಭಯ ಆಗಲಿ, ಕೋರ್ಟು ಕಚೇರಿಗಳಾಗಲಿ, ರೋಗ ರುಜಿನಗಳಾಗಲಿ ಇಲ್ಲದೇ ಇರುವಂಥ ಸುಂದರ ಜಗತ್ತು. ಆ ಸುಂದರ ಜಗತ್ತಿನ ನಿರ್ಮಾಣ ಕಾರ್ಯಕ್ಕೆ ಪರಮಾತ್ಮ ಮತ್ತೊಮ್ಮೆ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ತಮ್ಮನ್ನು ಆಹ್ವಾನಿಸ್ತಿದ್ದಾರೆ. ಈ ಒಂದು ಈಶ್ವರ ವಿಶ್ವವಿದ್ಯಾಲಯಕ್ಕೆ ತಾವೆಲ್ಲರೂ ಸಹ ಭೇಟಿ ಕೊಟ್ಟು ಪರಮಾತ್ಮನ ಜೊತೆಯಲ್ಲಿ ಸತ್ಯ ಸಂಬಂಧವನ್ನು ಬೆಳೆಸಿ ಸತ್ಯ ದೀಪಾವಳಿಯನ್ನು ನಾವೆಲ್ಲರೂ ಒಟ್ಟಿಗೆ ಆಚರಿಸೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯದೊಂದಿಗೆ ಹಾರ್ದಿಕ ಸ್ವಾಗತ. ಭಾಳ ಧನ್ಯವಾದಗಳು ಪದ್ಮಾಜಿಯವರೇ. ಸೊ ಈಗ ತಾನೇ ತಿಳಿಸ್ದಂಗೆ ಈ ದೀಪಾವಳಿ ಹೇಗೆ ಆಚರಿಸ್ಬೇಕು ಅಂತ ಭಾಳ ಸುಂದರವಾಗಿ ತಿಳಿಸಿದ್ರು. ಹಾಗಾಗಿ ಎಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ಮತ್ತೊಮ್ಮೆ ಈ ಒಂದು ಈಶ್ವರಿಯ ವಿದ್ಯಾಲಯದ ಪರವಾಗಿ ದೀಪಾವಳಿಯನ್ನು ಕೇವಲ ಒಂದು ದಿವಸ ಆಚರಣೆ ಮಾಡುವಂಥ ಹಬ್ಬ ಇರಬಾರ್ದು. ಇದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಸತ್ಯ ದೀಪಾವಳಿ ಆಚರಣೆ ಮಾಡುವಂತಹ ಒಂದು ಸಂಕೇತವಾಗಬೇಕು. ಅಂತಂದರೆ ದಿನನಿತ್ಯ ನಾವು ಈ ಒಂದು ನಮ್ಮಲ್ಲೇ ಉತ್ಪನ್ನ ಆಗುವಂಥ ಆಸುರಿ ಪ್ರವೃತ್ತಿಗಳ ಮೇಲೆ ನಾವು ಸಂಘರ್ಷ ಮಾಡ್ತಾ ಇರ್ತೀವಿ. ಸೊ ವಾಸ್ತವಿಕ ಆಧ್ಯಾತ್ಮಿಕ ಅರ್ಥ ಇಷ್ಟೇ ಆಗಿದೆ, ಈ ಹಬ್ಬ ಎನ್ನುವಂಥದ್ದು ನಮ್ಮಲ್ಲಿರುವಂಥ ಅಸುರತ್ವದ ಮೇಲೆ ಸಂಪೂರ್ಣ ವಿಜಯ ಪಡೆದು ದೈವತ್ವವನ್ನು ಸ್ಥಾಪನೆ ಮಾಡುವಂಥದ್ದು. ಅದಕ್ಕೆ ನರಕಾಸುರನನ್ನು ವಧೆ ಮಾಡಿದ್ರು ಅನ್ನುವಂಥ ಒಂದು ಸಾಂಕೇತಿಕವಾಗಿ ಒಂದು ಪ್ರಸಂಗ ಹೇಳಿದ್ದಾರೆ. ಆದರೆ ವಾಸ್ತವಿಕವಾಗಿ ಇವತ್ತು ನೋಡಿದ್ರೆ ಪ್ರತಿಯೊಂದು ಮನುಷ್ಯನ ಮನಸ್ಸಿನಲ್ಲಿ ಎಷ್ಟೊಂದು ಅಸುರತ್ವದ ಗುಣಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಸಮಾಜದಲ್ಲಿ ಅನೇಕ ಅಹಿತವಾದಂಥ ಕೃತ್ಯಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅದರಿಂದ ಒಬ್ಬರಿಂದ ಒಬ್ಬರಿಗೆ ದುಃಖ, ಅಶಾಂತಿಯನ್ನು ಹರಡುತ್ತಾ ಇರುವಂತಹ ಒಂದು ಪರಿಸರವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಬನ್ನಿ ನಾವೆಲ್ಲರೂ ಸೇರಿ ಈ ಒಂದು ದೀಪಾವಳಿಯನ್ನು ಸತ್ಯ ದೀಪಾವಳಿಯಾಗಿ, ನಿತ್ಯ ದೀಪಾವಳಿಯಾಗಿ ಆಚರಣೆ ಮಾಡಲಿಕ್ಕೆ ನಮ್ಮೆಲ್ಲರ ಮನಗಳಲ್ಲಿ ಆ ದಿವ್ಯ ಗುಣಗಳನ್ನು ಧಾರಣೆ ಮಾಡುತ್ತಾ, ಸಾತ್ವಿಕ ಗುಣಗಳನ್ನು ಧಾರಣೆ ಮಾಡ್ತಾ ಮನಗಳನ್ನು ಈ ಒಂದು ಸತ್ಯ ಆತ್ಮಜ್ಯೋತಿಯಿಂದ, ಪರಮಾತ್ಮನ ಸ್ಮೃತಿಯ ಜ್ಯೋತಿಯಿಂದ ಬೆಳಗಿಸೋಣ. ಹೀಗಾಗಿ ಮನ ಬೆಳಗಿದಾಗ ಮನೆಯಲ್ಲಿ ಸುಖ ಶಾಂತಿ ಸ್ಥಾಪನೆಯಾದಾಗ ನಮ್ಮ ಭಾರತ ದೇಶವು ಪುನಃ ಸುವರ್ಣ ಯುಗವಾಗುವುದರಲ್ಲಿ ಸಂಶಯವಿಲ್ಲ. ಸ್ವಾಗತ, ಮತ್ತೊಮ್ಮೆ ಸ್ವಾಗತ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ಜ್ಞಾನ ಜ್ಯೋತಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ.